ಹೆಸರುವಾಸಿ ಕಾಶಿ ಸರ್ ಅವರು ನಮ್ಗೆಲ್ರಿಗೂ ಒಂದು ಸ್ಫೂರ್ತಿ. MSW ಮಾಡಿ ಅದಕ್ಕೆ ಆ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸಾಮಾಜಿಕ ಕೆಲಸವನ್ನು ಮಾಡಿರುವಂತ ಸ್ಕೌಟ್ನಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಂತ ಕಾಶಿ ಸರ್ ಅವರು ನಮಗೆಲ್ಲರಿಗೂ ಒಂದು ನಮ್ಮ ಶಿವಮೊಗ್ಗದ ನಮ್ಮ ರಾಜ್ಯದ ಹೆಮ್ಮೆ. ನನಗೆ ಅವರು ಎಲೆಕ್ಷನ್ ಟೈಮಲ್ಲಿ ಚೆನ್ನಾಗಿ ಪರಿಚಯ ಆಗಿದ್ರು. ಸೊ ದಯಾನಂದ್ ಸರ್ ಜೊತೆ ಅವ್ರಿಗೂ ದಯಾನಂದ್ ಸರ್ ಇದ್ದಿದ್ದ ಒಡನಾಟ ನಮಗೆ ನೋಡಿ ಭಾರಿ ಸಂತೋಷ ಆಯಿತು. ಅವರಿಂದ ನಾನು ಸ್ಪೆಷಲಿ ಒಳ್ಳೆ ಮಾತುಗಾರ. ಸೊ ಅವರು ಸ್ಪೀಚ್ ಮಾಡೋ ಆ ಶೈಲಿ ನೋಡಿ ನಾನು ಬಹಳಷ್ಟು ಕಲ್ತ್ಕೊಂಡೆ ಆ ಎಲೆಕ್ಷನ್ ಟೈಮಲ್ಲಿ. ಸೊ ಬರೋ 15ಕ್ಕೆ ಅವ್ರದ್ದು ಹುಟ್ಟುಹಬ್ಬ. ಸೊ ಇಡೀ ದೇಶದಲ್ಲೇ ಅದಕ್ಕೋಸ್ಕರ ಸ್ವೀಟ್ ಹಂಚ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಸ್ವತಂತ್ರ ದಿನಾಚರಣೆ ಜೊತೆಗೆ ಕಾಶಿ ಸರ್ ಅವ್ರದ್ದು ಹುಟ್ಟುಹಬ್ಬ ಎರಡು ಒಂದೇ ದಿವಸ ಬಂದಿರೋದು ಭಾರಿ ಸಂತೋಷದ ವಿಷಯ. ಸೊ ನಮ್ಮ ಶಿವಮೊಗ್ಗದ ಎಲ್ಲ ಜನತೆಯ ಪರವಾಗಿ ಮತ್ತು ನನ್ನ ಸ್ಪೋರ್ಟ್ಸಿನ ಪ್ರತಿಯೊಬ್ಬ ಆಟಗಾರರ ಪರವಾಗಿ ನಾನು ಕಾಶಿ ಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು